ಬಿಗ್ ಬಾಸ್ OTT ಸೀಸನ್ ಒಂದು ದಿನದಿಂದ ದಿನಕ್ಕೆ ರಂಗೇರುತ್ತಲೇ ಹೋಗುತ್ತಿದೆ. ಬಿಗ್ ಬಾಸ್ ನಲ್ಲಿ ಗೆಲುವು ಸಾಧಿಸಲು ಆರಂಭದಲ್ಲೇ ಒಬ್ಬರ ಮೇಲೊಬ್ಬರು ಹರಿಹಾಯ್ದು ಕಾದಾಟಕ್ಕೆ ನಿಂತಿದ್ದಾರೆ. ತನ್ನ ಜೀವನದ ಅನುಭವದ ಬಗ್ಗೆ ಲೋಕಿ ವಿವರಿಸುತ್ತಿದ್ದ ವೇಳೆ ಮಧ್ಯಪ್ರವೇಶಿಸಿದ ಆರ್ಯವರ್ಧನ್ ಗುರೂಜಿ, ನೀವು ಓಟು ಗಿಟ್ಟಿಸಿಕೊಳ್ಳಲು ಇದನ್ನೆಲ್ಲ ಮಾತನಾಡಬೇಡಿ ಎಂದು ಖ್ಯಾತಿ ತೆಗೆದಿದ್ದಾರೆ. ಬಡವರು ನಮಗೆ ಓಟ್ ಹಾಕಿನವರು ಇಂಥವ್ರು. ಸುಮಾರು ವರ್ಷಗಳವರೆಗೆ ರೈಲ್ವೆ ಸ್ಟೇಷನ್ ಮೆಜೆಸ್ಟಿಕ್ಗೆ ನನ್ನಮ್ಮ ಎಂದು ಲೋಕಿ ಹೇಳಿದ್ದು, ಆದ್ರೆ ಇದು ಓಟು ಪಡೆದುಕೊಳ್ಳಲು ಲೋಕಿ ಮಾಡ್ತಿರೋ ತಂತ್ರ ಎಂದು ಆರ್ಯವರ್ಧನ್ ಮಧ್ಯ ವಿವಾದ ಸೃಷ್ಟಿಸುತ್ತಾರೆ. ಗುರೂಜಿಯ ಸ್ವಭಾವದಿಂದ ನೊಂದ ಲೋಕಿ, ಹಾಗಿದ್ರೆ ನಾನಿಲ್ಲಿ ನಿಂತು ಓಟಿಗಾಗಿ ಮಾತನಾಡುತ್ತಿದ್ದೇನಾ ಎಂದು ಲೋಕಿ ಆಕ್ರೋಶ ವ್ಯಕ್ತಪಡಿಸುತ್ತಾರೆ. ಮುಂದೇನಾಗುತ್ತದೆ, ಚರ್ಚೆ ಎಲ್ಲಿ ನಿಲ್ಲುತ್ತದೆ ಅನ್ನೋದನ್ನ ನೀವೇ ವೋಟ್ ಮೂಲಕ ನೋಡಬಹುದಾಗಿದೆ. ಬಿಗ್ ಬಾಸ್ OTT ಕುತೂಹಲ ಹಾಗೂ ಸ್ವಾರಸ್ಯಕರವಾದ ಮನರಂಜನೆ ನೀಡುತ್ತಿದೆ. ಸುಮಾರು ವರ್ಷ ರೈಲ್ವೆ ಸ್ಟೇಷನ್, ಮಾರ್ಕೆಟ್, ಮೆಜೆಸ್ಟಿಕ್ ನನ್ನ ಮನೆ. ಇಲ್ಲಿ ಸಿಂಪತ್ತಿ ಕೊಟ್ಟಿರ್ತಾರ್ರಿ. ನಾವು ಬಡವರು ನಮಗೆ ಓಟ್ ಹಾಕಿನವರು ಇಂಥವ್ರು. ನೀವ್ ಹೇಳೋದೆಲ್ಲ ನಾವು ಓಟ್ ಹಾಕ್ಸ್ಕೊಳಕೋಸ್ಕರ ಅಂತ ಅನ್ಕೋಬೇಕಾ? ಕಷ್ಟಪಟ್ಟಿದ್ದೀವಿ ನಾವೆಲ್ಲರೂ. ಬಡವರು ಶ್ರೀಮಂತರು ಯಾವ್ದು ಲೆಕ್ಕಕ್ಕಿಲ್ಲ. ಸಿಂಪತಿ ಯಾರಿಗೆ ಬೇಕು ಹೇಳಿ ತಪ್ಪೋದು. Bimal presents Big Boss OTT ಇಂದು ಸಂಜೆ 7 ಗಂಟೆಗೆ ವೂಟ್ ನಲ್ಲಿ ಮಾತ್ರ. ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಮತ್ತು ಯುವತಿಯರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಥಿ SSLC, PUC, BSc ಪಾಸ್ ಬೈ ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL, ಫೋನ್ ನಂಬರ್ 9743103968.